ಪುತ್ತೂರು ಶಾಸಕರಾಗಿ ಅಶೋಕ್ ಕುಮಾರ್ ರೈಯವರು ಆಯ್ಕೆಯಾಗಿ ಈಗ ಬಿರುಸಿನಿಂದ ಕ್ಷೇತ್ರದಾದ್ಯಂತ ಓಡಾಟವನ್ನು ಮಾಡ್ತಾ ಇದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬರುವಂತಹ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎನ್ನುವಂತಹ ನೆಲೆಯಲ್ಲಿ ಒಂದು ಸುಸಜ್ಜಿತವಾದ ಶಾಸಕರ ಕಚೇರಿಯನ್ನು ಕೂಡ ಪುತ್ತೂರಿನಲ್ಲಿ ಕಾರ್ಯಾರಂಭ ಮಾಡಿದ್ದಾರೆ. ಒಂದು ನವೀಕೃತವಾಗಿ ಒಂದು ಶಾಸಕರ ಕಚೇರಿ ಈಗಾಗಲೇ ಕಾರ್ಯಾರಂಭವನ್ನು ಮಾಡ್ತಾ ಇದೆ. ಸೊ ಈ ಒಂದು ಶಾಸಕರ ಕಚೇರಿಯಲ್ಲಿ ಏನಿದೆ, ಏನೇನೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಸರಿಸುಮಾರು 6ರಿಂದ 7 ಮಂದಿ ಆಪ್ತ ಸಹಾಯಕರನ್ನು ಇಟ್ಟುಕೊಂಡಿದ್ದಾರೆ. ಅವರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಶಾಸಕರ ಕಚೇರಿ ಲಭ್ಯವಾಗಬೇಕು ಎನ್ನುವಂತಹ ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾತುಗಳು ಹರಿದಾಡ್ತಾ ಇದೆ. ಹಾಗಿದ್ದಾಗ ಶಾಸಕರ ಕಚೇರಿ ಹೇಗಿದೆ, ಯಾರೆಲ್ಲ ಇದ್ದಾರೆ, ಯಾವ ಆಪ್ತ ಸಹಾಯಕರು ಯಾವ ವಿಭಾಗಕ್ಕೆ ಸಂಬಂಧಿಸಿದ ಹಾಗೆ ಸೇವೆಯನ್ನು ಒದಗಿಸ್ತಾರೆ ಇತ್ಯಾದಿ ಒಂದು ಮಾಹಿತಿಯನ್ನು ತಿಳಿಸಿಕೊಡುವಂತಹ ನೆಲೆಯಲ್ಲಿ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಾವು ಈಗ ಪುತ್ತೂರು ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಇದ್ದೇವೆ. ಇದು ಎಲ್ಲಿದೆ ಅಂತ ಹೇಳಿದರೆ, ಈ ಹಿಂದಿನ ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕಚೇರಿ ಏನಿತ್ತು, ನಗರಸಭೆಗೆ ಸೇರಿದಂತಹ ಕಟ್ಟಡ ಏನಿತ್ತು, ಅದರಲ್ಲೇ ಈ ಒಂದು ಶಾಸಕರ ಕಚೇರಿ ಈಗಾಗಲೇ ನವೀಕೃತವಾಗಿ ಕಾರ್ಯಾರಂಭವನ್ನು ಮಾಡಿರುವಂಥದ್ದು. ಪುತ್ತೂರು ನಗರಸಭೆಗೆ ಸೇರಿದಂತಹ ಪುರಭವನ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಕಟ್ಟಡ ಇದನ್ನು ಈಗ ನವೀಕರಣ ಮಾಡಿ ಶಾಸಕರ ಕಚೇರಿಯಾಗಿ ಪರಿವರ್ತನೆ ಮಾಡಲಾಗಿದೆ. ಈ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದಾಗ ಕೂಡ ಅವರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಈ ಮೂಲಕ ಮಾಡಲಾಗ್ತಾ ಇದೆ. ಮೇಲ್ಭಾಗದಲ್ಲಿ ಸಭಾಭವನ ಇದೆ, ಸಭಾಭವನಕ್ಕೆ ಮತ್ತೆ ಹೋಗ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳ್ತಾ ಈಗ ಶಾಸಕರ ಕಚೇರಿ ಹೇಗಿದೆ ಅನ್ನುವಂಥ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನೋಡಬಹುದು, ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆಸನಗಳ ವ್ಯವಸ್ಥೆ ಇದೆ. ಅಂದರೆ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾದಾಗ ಕೂತ್ಕೊಳ್ಳೋದಕ್ಕೆ ಅವರಿಗೆ ಆಸನಗಳ ವ್ಯವಸ್ಥೆ ಇದೆ. ಜೊತೆಗೆ ಕುಡಿಯುವ ನೀರಿನ ಫಿಲ್ಟರ್ ಕೂಡ ಇದೆ. ಅದರಲ್ಲಿ ಸಾದಾ, ಬಿಸಿ ಮತ್ತು ತಣ್ಣಗಿನ ನೀರು ಬರುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಲೋಟಗಳನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಬರುವಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗದ ಹಾಗೆ ಸುಸಜ್ಜಿತವಾದ ವ್ಯವಸ್ಥೆ ಸಿಗಬೇಕು ಎನ್ನುವಂತಹ ನೆಲೆಯಲ್ಲಿ ಮಾಡಿರುವಂತಹ ಪ್ರಯತ್ನ. ಅದರ ಜೊತೆಗೆ ಒಂದಷ್ಟು ಸುಸಜ್ಜಿತವಾಗಿ ಅಂದರೆ ಆಕರ್ಷಕವಾದ ವಿನ್ಯಾಸದಲ್ಲಿ ಈ ಒಂದು ಶಾಸಕರ ಕಚೇರಿಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು. ಇಲ್ಲಿ ನಮಗೆ ಶಾಸಕರ ಕಚೇರಿಯತ್ತ ಎಂಟ್ರಿ ಆಗ್ತಾ ಇದ್ದ ಹಾಗೆ ಒಂದು ಸುಸಜ್ಜಿತವಾದ ಮೀಟಿಂಗ್ ಹಾಲ್ ಕೂಡ ಗಮನ ಸೆಳೆಯುತ್ತೆ ಅನ್ನುವಂಥದ್ದು. ಅದನ್ನು ಕೂಡ ಮತ್ತೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಹೇಗಿದೆ ಅನ್ನುವಂಥದ್ದನ್ನು. ನಾವು ಶಾಸಕರ ಕಚೇರಿಯ ಒಂದು ಒಳಾಂಗಣವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ನೋಡಬಹುದು ನೀವು, ಇದು ಕಚೇರಿಯ ಒಳಭಾಗದ ದೃಶ್ಯ. ಶಾಸಕರ ಆಪ್ತ ಸಹಾಯಕರು ಮತ್ತು ಸಾರ್ವಜನಿಕರು ಬಂದು ಕುಳಿತುಕೊಳ್ಳೋದಕ್ಕೆ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಸರಿಸುಮಾರು 5 ಮಂದಿ ಆಪ್ತ ಸಹಾಯಕರು ಇಲ್ಲಿ ಕೆಲಸವನ್ನು ಮಾಡ್ತಾರೆ. 2 ಆಪ್ತ ಸಹಾಯಕರು ಬೆಂಗಳೂರಿನಲ್ಲಿ ಆಪ್ತ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೋದು. ಸಾರ್ವಜನಿಕರಿಗೆ ಅವರು ತಮ್ಮ ಅರ್ಜಿಗಳನ್ನು, ಮನವಿಗಳನ್ನು ಹಿಡ್ಕೊಂಡು ಬಂದು ಇಲ್ಲಿ ಅವರ ಆಪ್ತ ಸಹಾಯಕರ ಮೂಲಕ ಶಾಸಕರ ಒಂದು ಗಮನಕ್ಕೆ ತರುವಂತಹ ಕೆಲಸಗಳಾಗ್ತಾ ಇದೆ. ಎಲ್ಲರಿಗೂ ಕೂಡ ಒಂದು ಆಸನದ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಬಂದವರೆಲ್ಲರೂ ಕೂಡ ಕುಳಿತುಕೊಂಡು ತಮ್ಮ ಅಹವಾಲುಗಳನ್ನು ಸಲ್ಲಿಸಬಹುದು. ಈ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಆ ಬಳಿಕ ಮುಂದಕ್ಕೆ ಶಾಸಕರ ಒಂದು ಕಚೇರಿ ಇರುವಂಥದ್ದು, ಶಾಸಕರ ಚೇಂಬರ್ ಏನಿದೆ ಅದರ ಒಂದು ವ್ಯವಸ್ಥೆ ಇದೆ ಅನ್ನುವಂಥದ್ದು. ಸೊ ಈಗ ಇಲ್ಲಿ ಇರುವಂತಹ ಆಪ್ತ ಸಹಾಯಕರು ಯಾವೆಲ್ಲ ವಿಭಾಗಕ್ಕೆ ಸಂಬಂಧಪಟ್ಟವರು, ಯಾವ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾರನ್ನು ಸಂಪರ್ಕ ಮಾಡಬೇಕು ಎನ್ನುವಂತಹ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಶಾಸಕರ ಆಪ್ತ ಸಹಾಯಕರ ಪೈಕಿ ಓರ್ವರಾಗಿರುವಂತಹ ಪ್ರವೀಣ್ ಅವರು. ನಮಸ್ತೆ. ನಮಸ್ತೆ. ಇಲ್ಲಿ ಎಷ್ಟು ಜನ ಇದ್ದೀರಿ ಮತ್ತು ಯಾವ ಸೇವೆಗೆ ಯಾರನ್ನು ಸಂಪರ್ಕಿಸಬೇಕು ಅನ್ನುವಂಥದ್ದನ್ನು ಹೇಳ್ಬೋದಾ ಅಂತ? ಈಗ ಇಲ್ಲಿ 5 ಜನ ನಾವು ಇದ್ದೇವೆ. ಇವರು ಪ್ರದೀಪ್ ಅಂತ, ಸರ್ಕಾರಿ ಆಪ್ತ ಸಹಾಯಕರು. ಸರ್ಕಾರಿ ಮಟ್ಟದೆಲ್ಲ ಕಾಮಗಾರಿ ಇವರು ನಿರ್ವಹಿಸ್ತಾರೆ. ರಂಜಿತ್ ಅಂತ ಸರ್, ಅವರ ಪ್ರವಾಸದೆಲ್ಲ ಪಟ್ಟಿ ಇವರು ತಯಾರು ಮಾಡ್ತಾರೆ. ಜುನೈದ್ ಅಂತ ಆರೋಗ್ಯ ವಿಭಾಗದ ಎಲ್ಲ ತೊಂದರೆಗಳನ್ನು ಅವರು ನಿರ್ವಹಿಸ್ತಾರೆ. ಹೌದು, ಅವರು. ರಚನಾ ಅಂತ ರೈ ಎಸ್ಟೇಟ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಕೆಲಸಗಳನ್ನು ಅವರು ಇದು ಮಾಡ್ತಾರೆ. ಲಿಂಗಪ್ಪ ಅಂತ ಅವರು ಸಹ ರೈ ಎಸ್ಟೇಟ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಕೆಲಸಗಳು ಇದು ಮಾಡ್ತಾರೆ. ಪ್ರವೀಣ್ ಅಂತ ಕಂದಾಯ ವಿಭಾಗದ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾರೆ. ಓಕೆ, ಈಗ ಸಾರ್ವಜನಿಕರು ಬಂದಾಗ ಆಯಾ ವಿಭಾಗದವರನ್ನೇ ಸಂಪರ್ಕ ಮಾಡಬೇಕು ಅಥವಾ ನೀವು ಅವರಲ್ಲಿ ಕಳಿಸ್ತಾರೆ? ಅಲ್ಲ, ಇಲ್ಲಿ ಇರುವಾಗ ನಾವು ಅವರವರು ನಿಭಾಯಿಸ್ತಾರೆ. ಕಚೇರಿಯಲ್ಲಿ ಇಲ್ಲದೇ ಇರುವಾಗ ಎಲ್ಲರೂ ಇದನ್ನು ನಿಭಾಯಿಸ್ತಾರೆ. ಹಾಗೆ. ಓಕೆ, ಈಗ ಅಂದಾಜು ಎಷ್ಟು ಜನ ಬರ್ತಾ ಇದ್ದಾರೆ ದಿನಕ್ಕೆ? ದಿನಕ್ಕೆ ಒಂದು
50ರಿಂದ 100 ಜನ ಬರ್ತಾರೆ ಪ್ರತಿದಿನ? ಹಾಂ, ಸೋಮವಾರ ಅಂತೂ ಶಾಸಕರು ಇರುವಾಗ ತುಂಬ ಜನ ಬರ್ತಾರೆ, ಜಾಸ್ತಿ ಸೋಮವಾರ ಎಲ್ಲ ಜಾಸ್ತಿ ಬರ್ತಾರೆ. ಇದು ಶಾಸಕರ ಒಂದು ಆಪ್ತ ಸಹಾಯಕರ ಬಗ್ಗೆ ಮಾಹಿತಿ ಮತ್ತು ಅವರು ಯಾವ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸೇವೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಿದ್ವಿ. ಇನ್ನು ಮೀಟಿಂಗ್ ಹಾಲ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೇವೆ. ಇದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸೆಟ್ ಮಾಡಲಾಗಿದೆ ಅನ್ನುವಂಥದ್ದು. ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಾಸಕರು. ಅಂದರೆ ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಗಳನ್ನು ಮಾಡೋದಿದ್ರೆ ಅನುಕೂಲ ಆಗಲಿ ಅನ್ನುವಂತಹ ನೆಲೆಯಲ್ಲಿ ಈ ಒಂದು ಮೀಟಿಂಗ್ ಹಾಲನ್ನು ಅತ್ಯಂತ ವ್ಯವಸ್ಥಿತವಾಗಿ ಸೆಟ್ ಮಾಡಿದ್ದಾರೆ. ನೋಡಬಹುದು, ಸುಂದರವಾದ ಆಸನದ ವ್ಯವಸ್ಥೆ ಇದೆ, ಜೊತೆಗೆ ಬೆಳಕಿನ ವ್ಯವಸ್ಥೆ ಇದೆ, ಫ್ಯಾನ್ ಇದೆ, ಅದರ ಜೊತೆಗೆ AC ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಎಲ್ಲ ವ್ಯವಸ್ಥೆಗಳ ಮೂಲಕ ಬಂದಂಥವರಿಗೆ ಒಂದು ಉತ್ತಮವಾದ ಸೇವೆಯನ್ನು ಕೊಡಬೇಕು ಎನ್ನುವಂತಹ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಕಚೇರಿ ಕಾರ್ಯಾರಂಭವನ್ನು ಮಾಡಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಇದು ಶಾಸಕರ ಕಚೇರಿಗೆ ಪ್ರವೇಶ ಮಾಡುವಂತಹ ಪ್ರವೇಶ ದ್ವಾರ. ಆದರೆ ಅದರ ಪಕ್ಕದಲ್ಲೇ ಮೇಲೆ ಸಭಾಂಗಣಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದು ಮೆಟ್ಟಲುಗಳನ್ನು ಹತ್ತಿ ಮೇಲೆ ಸಭಾಂಗಣವನ್ನು ಸೇರಬಹುದು. ಸೊ ಸಭಾಂಗಣ ಕೂಡ ಒಂದಷ್ಟು ವಿಶಾಲವಾಗಿದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಇದ್ದೇವೆ ನಿಮಗೆ. ಸಭಾಂಗಣ ಇಲ್ಲಿ ಈಗಾಗಲೇ ಹಲವಾರು ಸಣ್ಣ ಪುಟ್ಟ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಒಂದಷ್ಟು ಸ್ಥಳಾವಕಾಶ ಇದೆ. ಸೊ ಸಣ್ಣ ಪುಟ್ಟ ಸರ್ಕಾರಿ ಕಾರ್ಯಕ್ರಮಗಳನ್ನು ಶಾಸಕರ ನೇತೃತ್ವದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಸಭಾಂಗಣವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಕೂಡ ಫ್ಯಾನ್ನ ವ್ಯವಸ್ಥೆ ಇದೆ, ಜೊತೆಗೆ ಬದಿಯೆಲ್ಲವೂ ಕೂಡ ತೆರೆದುಕೊಂಡಿರೋದ್ರಿಂದ ಉತ್ತಮವಾಗಿ ಗಾಳಿಯಾಡುವಂತಹ ಒಂದು ಪ್ರದೇಶ ಕೂಡ ಹೌದು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಈ ಮೂಲಕ ಶಾಸಕರ ಕಚೇರಿ ನವೀಕರಣಗೊಂಡು ಈಗ ಸಾರ್ವಜನಿಕರ ಸೇವೆಗೆ ತೆರೆದುಕೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಉತ್ತಮವಾದ ಪಾರ್ಕಿಂಗ್ನ ಸ್ಥಳಾವಕಾಶವನ್ನು ಕೂಡ ಕೊಡಲಾಗಿದೆ. ಕಚೇರಿ ಪಕ್ಕದಲ್ಲೇ ಇಂಟರ್ಲಾಕನ್ನು ಹಾಕಿ ಉತ್ತಮವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಶಾಸಕರ ಕಚೇರಿಗೆ ಬರುವಂತಹ ಸಾರ್ವಜನಿಕರು ಅಥವಾ ಕಾರ್ಯಕ್ರಮಗಳಿಗೆ ಬರುವಂಥವರ ವಾಹನಗಳನ್ನು ನಿಲ್ಲಿಸೋದಕ್ಕೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇದು ಶಾಸಕರ ಚೇಂಬರ್. ಇದು ಶಾಸಕರ ಕಚೇರಿಯ ಒಳಗಿನ ಶಾಸಕ ಅಶೋಕ್ ಕುಮಾರ್ ರೈಯವರ ಚೇಂಬರನ್ನು ನಾವು ನೋಡ್ತಾ ಇದ್ದೇವೆ. ಇದು ಕೂಡ ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿದೆ. ಆಕರ್ಷಕ ಒಳಾಂಗಣ ವಿನ್ಯಾಸವನ್ನು ಕೂಡ, ಆಕರ್ಷಕ ಇಂಟೀರಿಯರ್ಗಳನ್ನು ಕೂಡ ಹೊಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಇಲ್ಲೂ ಕೂಡ ಸಾರ್ವಜನಿಕರು ಅಥವಾ ಶಾಸಕರನ್ನು ಭೇಟಿಯಾಗೋದಕ್ಕೆ ಬರುವಂಥವರು ಕುಳಿತುಕೊಳ್ಳೋದಕ್ಕೆ ಬಹಳಷ್ಟು ಸ್ಥಳಾವಕಾಶವನ್ನು ಕೂಡ ಕೊಡಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಚೇರ್ಗಳನ್ನು, ಆಸನಗಳ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳು ಕೂಡ ಇದೆ ಅನ್ನುವಂಥದ್ದು. ಜೊತೆಗೆ ಉತ್ತಮವಾದ ಬೆಳಕಿನ ವ್ಯವಸ್ಥೆ, AC ಹಾಗೂ ಫ್ಯಾನ್ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಈ ಮೂಲಕ ಸುಸಜ್ಜಿತವಾಗಿ ಕಚೇರಿಯನ್ನು ಸೆಟಪ್ ಮಾಡಿದ್ದಾರೆ ಅನ್ನುವಂಥದ್ದು. ಎಲ್ಲೂ ಕೂಡ ಸ್ಥಳಾವಕಾಶಕ್ಕೆ ಯಾವುದೇ ರೀತಿಯ ಕೊರತೆಯಾಗದ ಹಾಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡಬಹುದು. ಶಾಸಕರ ಕಚೇರಿ ಹೇಗಿದೆ, ಎಷ್ಟು ಜನ ಸಹಾಯಕರಿದ್ದಾರೆ, ಯಾವ ರೀತಿ ಅವರು ಸೇವೆಗಳನ್ನು ಒದಗಿಸ್ತಾ ಇದ್ದಾರೆ ಎಲ್ಲವನ್ನು ಕೂಡ ನೋಡಿದ್ವಿ. ಸೊ ಈಗ ಕಚೇರಿಯ ಬಗ್ಗೆ ಶಾಸಕರ ಒಂದು ನಿಲುವು ಏನು ಅನ್ನುವಂಥದ್ದನ್ನು ಈಗಾಗಲೇ ಅವರು ಹೇಳಿದ್ದಾರೆ, ಬಹಿರಂಗ ಸಭೆಗಳಲ್ಲಿ ಮಾತನಾಡಿದ್ದಾರೆ. ಸೊ ಈಗ ಇಷ್ಟೊಂದು ಜನರು ಬರ್ತಾ ಇದ್ದಾರೆ, ಸೇವೆಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶಾಸಕರಿಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಪ್ರಯತ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನಿಸ್ತಾ ಇದೆ ಶಾಸಕರ ಕಚೇರಿ? ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂತು, ಆದರೆ ಜನರು ಬರ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಸೇವೆಗಳು ಸಿಗ್ತಾ ಇದೆ. ಈಗ ಇದನ್ನು ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ? ನೋಡಿ, ಈ ದಿವಸಕ್ಕೆ
400-500 ಜನ ಬರ್ತಾರೆ. ಬೇರೆ ಬೇರೆ ತೊಂದರೆಗಳಲ್ಲಿ ಬರ್ತಾರೆ. ಅವ್ರದ್ದು ಫ್ಲಾಟಿಂಗ್ ಸಮಸ್ಯೆ ಇರ್ಬೋದು. ಈ ಭಾಗದಲ್ಲಿ ಫ್ಲಾಟಿಂಗ್ ಸಮಸ್ಯೆ ತುಂಬ ಇದೆ. ಆನಂತರ ಕಟ್ ಕನ್ವರ್ಷನ್ನವ್ರು ಇರ್ಬೋದು. ತುಂಬ ವರ್ಷದಿಂದ ಮನೆ ಕಟ್ಟಲಿಕ್ಕೆ ಆಗದೆ ಪಡೆದಾಡುವಂಥ ಪರಿಸ್ಥಿತಿಯಲ್ಲಿ ಜನ ಇಲ್ಲಿದ್ದಾರೆ. 35,000 ಅಕ್ರಮ ಸಕ್ರಮ ಫೈಲು 94C ಫೈಲುಗಳು ಇಲ್ಲಿ ಪೆಂಡಿಂಗ್ ಇದೆ. ಯಾಕೆ ಈ 5 ವರ್ಷದಲ್ಲಿ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ವಾ? ಯಾಕೆ ಇಟ್ಟಿದ್ದಾರೆ ಇಷ್ಟೊಂದು ಫೈಲುಗಳನ್ನು? ಬೇರೆ ಬೇರೆ ಇಲಾಖೆಗಳಲ್ಲಿ ಹೋಗಿ ಒಂದು NOC ಪಡ್ಕೊಳ್ಬೇಕಿದ್ರೂ ಪಡೆದಾಡುವಂಥ ಪರಿಸ್ಥಿತಿ ಇತ್ತು. ಇವತ್ತು ಅಂಥ ಪರಿಸ್ಥಿತಿಗಳು ದೂರ ಆಗಿದೆ. ನಾನು ಬಂದು 3 ತಿಂಗಳಾಗುವಾಗಲೇ ಸುಮಾರು 250 94C ಮತ್ತು 94CC ಫೈಲನ್ನು ಕ್ಲಿಯರ್ ಮಾಡುವಂಥ ಕೆಲಸ ಆಗಿದೆ. ವಿಟ್ಲ ಭಾಗದಲ್ಲಿ ಸುಮಾರು 100-250 ಫೈಲುಗಳು ಈಗಲೇ ಕ್ಲಿಯರಾಗಿ ರೆಡಿಯಾಗಿದೆ, ವಿತರಣೆಗೆ ರೆಡಿಯಾಗಿದೆ. ಅಕ್ರಮ ಸಕ್ರಮ ಸಮಿತಿಯ ಒಂದು ಕಮಿಟಿ ಇನ್ನು 1 ತಿಂಗಳಲ್ಲಾಗ್ತದೆ. ಅಕ್ರಮ ಸಮಿತಿಯ ಕಮಿಟಿಯ ಎಲ್ಲ ಫೈಲುಗಳನ್ನು ಹಂತವಾಗಿ ವಿಲೇಜ್ ಲೆವೆಲಲ್ಲಿ ಹೋಗಿ 1 ರೂಪಾಯಿಯನ್ನು ಮುಟ್ಟದೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಷ್ಟರೊಳಗೆ ಏನು ಮಾಡಿದ್ದಾರೆ? ಜನ ನನ್ನ ಬಗ್ಗೆ ಕಚೇರಿಯ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಕಚೇರಿ ಮಾಡಲಿಕ್ಕೆ ಆಗಲಿಲ್ಲ. ಬರೀ ದುಡ್ಡು ಕೊಟ್ಟ ಒಂದು ಅಕ್ರಮ ಸಕ್ರಮ 94C ಆಗಿದೆ. ನಾವೇನು ಕಚೇರಿ ಮಾಡಿದ್ದು ಅಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ. ಮೊದಲು ಕಚೇರಿ ಮಾಡದೇ ಇದ್ದದ್ದು ಇದಕ್ಕೇ. ದುಡ್ಡು ಅಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. 8 ಜನ PAಗಳನ್ನು ಇಟ್ಟದ್ದು ಯಾಕಂತೇಳಿದ್ರೆ ನನ್ನ ಕೆಲಸ ಮಾಡಲಿಕ್ಕಲ್ಲ, ಜನರಿಗೆ ಸರಿಯಾದ ಸರ್ವಿಸ್ ಕೊಡಬೇಕು, ಜನರಿಗೆ ಎಲ್ಲ ಕೆಲಸ ವಿಚಾರಗಳು ತಲುಪಬೇಕು. ಕಷ್ಟದಲ್ಲಿದ್ದವನಿಗೆ ಅವನಿಗೇನು ಗೊತ್ತಿರೋದಿಲ್ಲ, ಅವರ ವಿಚಾರಗಳನ್ನು ತಿಳಿಸಿ ಅದನ್ನು ಮುಟ್ಟಿಸುವಂಥ ಕೆಲಸಗಳು ಆಗಬೇಕು. ಯಾರಾದರೂ ಆಸ್ಪತ್ರೆಗೆ ತೊಂದರೆ ಆಗಿ ಬರ್ತಾರೆ, ಆಸ್ಪತ್ರೆಗೆ ಹೋಗಿ ಅರ್ಜೆಂಟಾಗಿ ಅಡ್ಮಿಷನ್ ಮಾಡ್ತಾರೆ. ಆಸ್ಪತ್ರೆಗೆ ಪ್ರಾಮುಖ್ಯತೆ ಕೊಟ್ಟು ಅದಕ್ಕಾಗಿ ಇಟ್ಟಿದ್ದೀನಿ. ರೆವಿನ್ಯೂ ಇಲಾಖೆಗೆ ಇಟ್ಟಿದ್ದೀನಿ, ಇವತ್ತು ಡೆವಲಪ್ಮೆಂಟ್ಗೆ ಇಟ್ಟಿದ್ದೀನಿ. ಬ್ಯಾಂಗ್ಳೂರಿನಲ್ಲಿ 2 PAಗಳನ್ನು ಇಟ್ಟಿದ್ದೀವಿ. ಯಾಕಂತ ಹೇಳಿದರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಅಭಿವೃದ್ಧಿ ಫೈಲ್ಗಳು ಹೋದರೆ ಹಿಂದಿನ ಶಾಸಕರು ಯಾವುದಾದ್ರೂ 1 PAಗಳನ್ನು ಬ್ಯಾಂಗ್ಳೂರಲ್ಲಿ ಇಟ್ಟಿದ್ದಾರಾ? ಕೊಡಿ ನನಗೆ ಅಂಕಿಅಂಶಗಳನ್ನು. ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ ಅಂತ ಇದ್ದೇನೆ. ನಾನು ನನ್ನ ಅಭಿವೃದ್ಧಿ ಕೆಲಸಗಳು ಇದೆ, ನಾನು ಏನು ಈ ಪುತ್ತೂರಿಗೆ ಮಾಡ್ಬೋದು ಅಂತ ಆಲೋಚನೆಯಲ್ಲಿದ್ದೇನೆ. ಈ ಪುತ್ತೂರು ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಋಣವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕತನವಾಗಿ ಪುತ್ತೂರಿಯ ಅಭಿವೃದ್ಧಿ ಯುವಕರ ಕೈಗಳಿಗೆ ಕೆಲಸ ಕೊಡುವ ಮುಖಾಂತರ ಆ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ನಾನೇನು ದುಡ್ಡು ಮಾಡಲಿಕ್ಕೆ ರಾಜ್ಯಕ್ಕೆ ಖಂಡಿತ ಬಂದಿಲ್ಲ. ಹಂತವಾಗಿ ಅದನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಅದಕ್ಕಾಗಿ ಒಳ್ಳೆಯ ರೀತಿಯ ಕಚೇರಿಗಳನ್ನು ಮಾಡಿದ್ದೀನಿ. ಜನ ಬರುವಾಗ ನಾವು ಸಿಗಬೇಕು. ನಾನು ಅಲ್ಲಿ ಇಲ್ಲ ಅಂತ ಆದರೂ ಜನಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು. ಎಲ್ಲ ರೀತಿ ಒಬ್ಬನನ್ನೇ PA ಇಟ್ಟರೆ ಅವನು ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ? ನನ್ನ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಇದೆಯಾ? ಬೇರೆಯವರಿಗೆ ಸ್ಪಂದನೆ ಮಾಡಲಿಕ್ಕೆ ಇದೆಯಾ? ಯಾವುದೇ ಸೇವೆಗಳು ಈಗ ಈ ಮೊದಲು ಸಿಗ್ತಾ ಇತ್ತಾ? ಯಾರಿಗೂ ಜನಗಳಿಗೆ ಸಿಗ್ತಾ ಇಲ್ಲ. ಆ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಜನರು ಕೂಡ ಅದಕ್ಕೆ ಒಳ್ಳೆ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಸರ್ವೆಯನ್ನು ಕೂಡ ಮಾಡಿದ್ದೀನಿ. ಕಚೇರಿ ಆರಂಭವಾಗಿ ಈಗ 10-15 ದಿವಸ ಒಳಗೆ ಒಂದು 15 ಜನರ 20 ಜನರ ಅಭಿಪ್ರಾಯವನ್ನು ಕೇಳಿದ್ದೀನಿ. ಹೌದು, ನಮಗೆ ಬರುವಾಗ ಏನಾದರೂ ಒಂದು ಅಲ್ಲಿ ನಮಗೆ ಕೆಲಸಗಳಾಗ್ತದೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆ ರೀತಿಯಲ್ಲಿ ಕೆಲಸ ಮಾಡುವಂಥ ವಿಚಾರವನ್ನು ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ. ಯಾವುದು ಮಾಡಬೇಕಾದ್ರೂ ಎಸ್ಟಾಬ್ಲಿಷ್ಮೆಂಟ್ ಮಾಡದೆ ಮಾಡಲಿಕ್ಕೆ ಕೆಲಸ ಆಗಲಿಲ್ಲ. ನಾನು 35 ಲಕ್ಷ ರೂಪಾಯಿಯನ್ನು ಖರ್ಚಿಗಾಗಿ ಮಾಡಿದ್ದೀನಿ ಕಚೇರಿಗೆ. ನಾನು ಯಾರನ್ನೂ ದೂರುವುದಿಲ್ಲ. ಈ ಭಾಗದ ಸಂಸದರು ನಳಿನ್ ಕುಮಾರ್ ಕಟೀಲ್ರು ಮಂಗಳೂರಿನಲ್ಲಿ ಕಚೇರಿ ಮಾಡಿ, ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ, 69 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನೇನು ಮಾಡಬೇಡಿ ಅಂತ ಹೇಳಲ್ಲ. ಅವರು ಸಂಸದರು ಮಾಡಲಿ, ಕೆಲಸ ಮಾಡಲಿ, ನಾನು ಅದರಲ್ಲೇನಿಲ್ಲ. ಹಾಗೆ ಒಬ್ಬನಿಗೆ ಇನ್ನೊಬ್ಬನಿಗೆ ಕೈ ತೋರಿಸುವಾಗ ಬೇರೆ ಯಾವ ರೀತಿ ಮಾಡಿದ್ದಾರೆ, ನಾವು ಯಾಕೆ ಮಾಡಬೇಕು? ಸಂಸದರಿಗೂ ಬೇಕು, ಕಚೇರಿ ಬೇಕು, ತಪ್ಪೇನು ಅನ್ನೋದಿಲ್ಲ. ಇವರಿಗೆ ಮಾಡಲಿಕ್ಕೆ ಆಗಲಿಲ್ಲ, ಇನ್ನೊಬ್ಬ ಮಾಡಬಾರ್ದು ಅಂತ ಹೇಳೋದು ತಪ್ಪು. ಇನ್ನಾದರೂ ಅವರು ತಿದ್ದುಕೊಳ್ಬೇಕು. ಈ 5 ವರ್ಷದಲ್ಲಿ ಈ ಭಾಗಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನಿದೆ ಅಂತ ಅವರದನ್ನು ತಿಳಿಸ್ಬೇಕು ಜನರಿಗೆ. ಏನು ಮಾಡಿದ್ದಾರೆ? ಬರೀ ಮಾಡಿದ ಕಮಿಷನ್ ಮಾತ್ರ. ಅಕ್ರಮ ಸಕ್ರಮದಲ್ಲಿ ದುಡ್ಡು ಮಾಡಿದವರು, ಆ ಪಾಪದವರ 20 ಸೆಂಟ್ಸು 10 ಸೆಂಟ್ಸು 15 ಸೆಂಟ್ಸು ಜಾಗದಲ್ಲಿ ದುಡ್ಡು ಮಾಡಿದವರು ಇನ್ನು ಬಾಕಿದನ್ನು ಬಿಡ್ತಾರಾ? 47 ಜನ ಇದ್ದಾರೆ ನನ್ನ ಹತ್ರ. ದುಡ್ಡು ಕೊಟ್ಟು ಕೆಲವರು ಕೆಲಸ ಆಗಲಿಲ್ಲ, ಕೆಲವರು 7 ಲಕ್ಷ 8 ಲಕ್ಷ ಕೊಟ್ಟವರು ಕೂಡ ನನ್ನ ಜೊತೆಯಲ್ಲಿ ಇದ್ದಾರೆ. ಒಂದಷ್ಟು ಜನರ ದುಡ್ಡನ್ನು ವಾಪಸ್ ಕೊಡುವಂಥ ಕೆಲಸ ಆಗಿದೆ. ಯಾರ್ದು ಕೆಲಸ ಆಗಲಿಲ್ಲ ಅವ್ರದ್ದು. ನಾವೇನು ದುಡ್ಡು ಮಾಡಿ ಅಕ್ರಮ ಸಕ್ರಮದಲ್ಲಿ ಬಡವರ ರಕ್ತವನ್ನು ಹೀರಲಿಕ್ಕೆ ಕೂತದ್ದಲ್ಲ, ಬಡವರಿಗೆ
ಆಶ್ರಯವನ್ನು ಕೊಡುವ ಕೆಲಸದಲ್ಲಿ ನಾವು ಮುಂದೆ ಇದ್ದೇವೆ. ಖಂಡಿತ ಮಾಡಿ ತೋರಿಸ್ತೀವಿ. ಭ್ರಷ್ಟಾಚಾರವನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇದಿಷ್ಟು ಪುತ್ತೂರು ಶಾಸಕರ ನೂತನ ಕಚೇರಿಯ ವ್ಯವಸ್ಥೆಗಳು ಹೇಗಿದೆ ಮತ್ತು ಯಾವ ಸೇವೆಗೆ ಸಂಬಂಧಪಟ್ಟ ಹಾಗೆ ಯಾರನ್ನು ಸಂಪರ್ಕ ಮಾಡಬೇಕು ಎನ್ನುವಂಥದ್ರ ಬಗ್ಗೆ ಕೊಟ್ಟಿರುವಂಥ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಜೊತೆಗೆ ಶಾಸಕರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಚೇರಿಯ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಅವರ ಆಪ್ತ ಸಹಾಯಕರ ಮೂಲಕ ಒಂದು ಶಾಸಕರಿಗೆ ಅಥವಾ ಸರ್ಕಾರಕ್ಕೆ ಸಲ್ಲಿಸಬೇಕಾದಂಥ ಮನವಿಗಳನ್ನು ಇಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.